ಇಂದು ಬಿರುವೇರ್ ಕುಡ್ಲ ವತಿಯಿಂದ ಅಸಹಾಯಕ 5 ಕುಟುಂಬಕ್ಕೆ ತಲಾ 50,000ದಂತೆ ಧನ ಸಹಾಯವನ್ನ ಶ್ರೀ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ವಿತರಿಸಲಾಯಿತು. ಉದಯ್ ಪೂಜಾರಿ ಅವರ ನೇತೃತ್ವದ ರಾಕೇಶ್ ಪೂಜಾರಿ ಅವರ ಅಧ್ಯಕ್ಷತೆಯ ಬಿರುವೇರ್ ಕುಡ್ಲ ಸಮಾಜ ಸೇವಾ ಸಂಘಟನೆಯ ವತಿಯಿಂದ ಇಂದು ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ಅಶಕ್ತ 5 ಕುಟುಂಬಗಳಿಗೆ ತಲಾ 50,000ದಂತೆ ಧನ ಸಹಾಯವನ್ನು ನೀಡಲಾಯಿತು. ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದ ಸ್ಟ್ರೀಟ್ ಫುಡ್ ಫೆಸ್ಟ್ನಲ್ಲಿ ಪಂಜಾಬಿ ಲಸ್ಸಿ ಮಳಿಗೆಯನ್ನಿಟ್ಟು ಅದರಿಂದ ಬಂದಂತಹ ಲಾಭಾಂಶವನ್ನು ಇಂದು ಅಶಕ್ತ ಕುಟುಂಬಗಳಿಗೆ ನೀಡಿರುವುದು ಮತ್ತು ಈ ಕಾರ್ಯಕ್ಕೆ ಶಾಸಕ ವೇದವಾಸ್ ಕಾಮತ್ ಬಿರುವೇರ್ ಕುಡ್ಲ ಸ್ಥಾಪಕ ಸದಸ್ಯರನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್, ಬಿಜೆಪಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ಹಲವು ಗಣ್ಯರು ಉಪಸ್ಥಿತರಿದ್ದರು. ಇವತ್ತು ಮಂಗಳೂರಿನಲ್ಲಿ ಉದಯ್ ಪೂಜಾರಿ ಅವರ ನೇತೃತ್ವದಲ್ಲಿ, ಅದೇ ರೀತಿ ಅಧ್ಯಕ್ಷರಾಗಿರುವಂಥ ರಾಕೇಶ್ ಪೂಜಾರಿ ಅವರ ಸಹಭಾಗಿತ್ವದೊಂದಿಗೆ ಅವರ ಇಡೀ ತಂಡದವರ ಬಿರುವೇರ್ ಕುಡ್ಲದ ಬಹಳ ಅಭೂತಪೂರ್ವವಾದಂಥ ಕೊಡುಗೆ ಇವತ್ತು ನಾವು ಕಾಣ್ತಾ ಇದ್ದೇವೆ. 5 ಕುಟುಂಬದ ಸದಸ್ಯರಿಗೆ ಒಂದೊಂದು ಕುಟುಂಬಕ್ಕೆ 50,000 ರೂಪಾಯಿ, ಹಾಗೆ 5 ಕುಟುಂಬಕ್ಕೆ 2.5 ಲಕ್ಷ ರೂಪಾಯಿಯನ್ನು ಅವರು ಯಶಸ್ವಿಯಾಗಿ ತಮ್ಮ ಸಂಸ್ಥೆ ಮುಖಾಂತರ ಕೊಡುಗೆ ಕೊಟ್ಟು ಅವರ ಆರೋಗ್ಯಕ್ಕೆ ಸ್ಪಂದನೆಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಇವತ್ತು ಬಿರುವೇರ್ ಕುಡ್ಲದಿಂದ ವತಿಯಿಂದ ಆಗ್ತಾ ಇದೆ. ನಾನು ಬಿರುವೇರ್ ಕುಡ್ಲದ ಸ್ಥಾಪಕಾಧ್ಯಕ್ಷರಾಗಿರುವಂಥ ಉದಯ್ ಪೂಜಾರಿ ಅವರು, ರಾಕೇಶ್ ಪೂಜಾರಿ ಅವರು, ಅದೇ ರೀತಿ ಅವರ ಇಡೀ ತಂಡದವರು, ಸರಿಸುಮಾರು 100ಕ್ಕೂ ಹೆಚ್ಚಿನ ಯುವಕರ ತಂಡ ಬಹಳ ಅಭೂತಪೂರ್ವವಾದಂಥ ಕೆಲಸ ಮಾಡಿದ್ದಾರೆ. ಮೊನ್ನೆ ಮಂಗಳೂರಿನಲ್ಲಿ ನಡೆದಂಥ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಇದು ಪ್ರಮುಖ ರಸ್ತೆಯಲ್ಲಿ ನಡೆದಂಥ ಒಂದು ವಿಶೇಷವಾದಂಥ ಈ ಫಿಯೆಸ್ಟಕ್ಕೆ ಪಂಜಾಬಿ ಲಸ್ಸಿ ಅಂತ ಹೇಳುವಂಥ ಒಂದು ಮಳಿಗೆಯನ್ನು ಬಿರುವೇರ್ ಕುಡ್ಲದ ತಂಡದವರು ಆ ಸ್ಟಾಲನ್ನು ಹಾಕಿ ಆ ಸ್ಟಾಲ್ನಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡಿ ಅಲ್ಲಿ ಅವರ ತಂಡದ ಸದಸ್ಯರು ನಿಸ್ವಾರ್ಥ ಮನೋಭಾವದಿಂದ ಕೆಲಸ ಮಾಡಿ ಕೊನೆಯದಾಗಿ ಅದರ ಉಳಿದ ಹಣವನ್ನು, ಲಾಭದ ಅಂಶವನ್ನು, ಸಂಪೂರ್ಣ ಸಿಕ್ಕಿದಂಥ ಲಾಭಾಂಶವನ್ನು ಯಾವುದೇ ಒಂದು ವ್ಯಕ್ತಿ 1 ರೂಪಾಯಿಯನ್ನು ಕೂಡ ಪಡ್ಕೊಳ್ಳದೆ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂಥದ್ದು ಅದು ಬಹಳ ಅಭೂತಪೂರ್ವವಾದಂಥ ಕೊಡುಗೆ. ನಿಜವಾದ ದೇವರ ಕೆಲಸ ಇವತ್ತು ಬಿರುವೇರ್ ಕುಡ್ಲದ ವತಿಯಿಂದ ಆಗ್ತಾ ಇದೆ ಅಂತೇಳಿ ನಾನು ಶಾಸಕನಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಿರುವೇರ್ ಕುಡ್ಲದ ಕೊಡುಗೆ ಕಳೆದ 9 ವರ್ಷಗಳಲ್ಲಿ 10 ಕೋಟಿಗೂ ಮಿಕ್ಕಿ ಬಡವರ ಮಧ್ಯದಲ್ಲಿ ಅವರ ಕಣ್ಣೀರು ಒರೆಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸರಿಸುಮಾರು 11 ಮನೆಗಳು, ಒಂದೊಂದು ಮನೆಗೆ 15-20 ಲಕ್ಷ ರೂಪಾಯಿ ಕೊಡುಗೆ.